ಇವತ್ತು ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಪುಂಡಿ ತಿನ್ನುವ ಟಾಸ್ಕ್. ಅವರು ವಿನ್ನರ್ ಆದ್ರೆ ನಾನು ಮನೆ ಕೆಲಸ ಮಾಡಬೇಕು, ನಾನು ವಿನ್ನರ್ ಆದ್ರೆ ಅಮ್ಮ ಮನೆ ಕೆಲಸ ಮಾಡ್ತಾರೆ ಎಲ್ಲ. ಮಗಳ ಚೂರ್ಲ ಪ್ರೀತಿಜ್ಜಾ ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ವಾಣಿ. ಸೊ ನನ್ನ ಅಮ್ಮ ಇದ್ದಾರೆ ವಸಂತಿ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ನೀವು ಪಾನಿಪುರಿ ಟಾಸ್ಕ್, ಅದು ಟಾಸ್ಕ್, ಇದು ಟಾಸ್ಕ್ ಅಂತೆಲ್ಲ ಕೇಳಿರ್ಬೋದು. ಇವತ್ತು ನಮ್ಮ ಎದುರಲ್ಲಿ ಪುಂಡಿ ಇದೆ, 15 ಪುಂಡಿ ಇದೆ. ಅದು ಕೂಡ ಸಣ್ಣ ಸಣ್ಣ ಪುಂಡಿ. ನೋಡಿ, ನಮ್ಮ ಮನೇಲಿ ಇಷ್ಟೇ ಸಣ್ಣ ಪುಂಡಿ ಮಾಡೋದು. ಸೊ ಸಣ್ಣ ಸಣ್ಣ ಪುಂಡಿ ಇದೆ, ಜೊತೆಗೆ ಇಲ್ಲಿ ಕಾಫಿ ಇದೆ. ಇದಕ್ಕೆ ಯಾವುದೇ ರೀತಿಯ ರಸಂ ಹಾಕೋದಿಲ್ಲ ನಾವು, ಅಂದ್ರೆ ಪದಾರ್ಥ ಯಾವುದೂ ಇಲ್ಲ. ಜಸ್ಟ್ ಇದನ್ನೇ ತಿನ್ಬೇಕು. ಇವತ್ತು ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಪುಂಡಿ ತಿನ್ನುವ ಟಾಸ್ಕ್. ನನ್ನ ಅಮ್ಮ ನಾನು ಕೂಡ ಇಬ್ರು ಯಾರು ಫಸ್ಟ್ ಪುಂಡಿ ತಿಂತಾರೆ ಅಂತ, ಅಥವಾ ಯಾರು ಫಸ್ಟ್ ಖಾಲಿ ಮಾಡ್ತಾರೆ, ಅಥವಾ ಎಷ್ಟು ಪುಂಡಿ ತಿಂತಾರೆ ಅಂತ, ಯಾರಿಗೆ ಸಾಕಾಗಿ ಹೋಗ್ತದೆ ಆ ಥರ ಕೂಡ ಇರುತ್ತೆ. ಎಲ್ಲ ಪುಂಡಿ ಖಾಲಿ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಯಾರು ಜಾಸ್ತಿ ಪುಂಡಿ ತಿಂತಾರೆ ಪ್ಲಸ್ ಯಾರ ಬಟ್ಟಲಲ್ಲಿ ಖಾಲಿ ಆಗ್ತದೆ ಅದು ಅಥವಾ ಇದು ಅಷ್ಟೇ, ಓಕೆನಾ? ಪುಂಡಿ ಖಾಲಿ ಆಗಬೇಕು, ಇಲ್ಲಾಂದ್ರೆ ಯಾರು ಜಾಸ್ತಿ ಪುಂಡಿ ತಿಂತಾರೆ ಅವರು ವಿನ್ನರ್ ಆಗ್ತಾರೆ. ವಿನ್ನರ್ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನನ್ನ ಅಮ್ಮನ ಕೆಲವು ಕೆಲಸ ಎಲ್ಲ ಆಗ್ಬೇಕಷ್ಟೇ, ಮನೆ ಕೆಲಸ ಎಲ್ಲ. ಸೊ ಅವರು ವಿನ್ನರ್ ಆದ್ರೆ ನಾನು ಮನೆ ಕೆಲಸ ಮಾಡಬೇಕು, ನಾನು ವಿನ್ನರ್ ಆದ್ರೆ ಅಮ್ಮ ಮನೆ ಕೆಲಸ ಮಾಡ್ತಾರೆ ಎಲ್ಲ. ಅಂದ್ರೆ ನಾವು ಹೇಳಿದಾಗೆ ಕೇಳೋದು ಅಂತನಾ, ಅಮ್ಮ ಹೇಳುವಾಗೆ ಕೇಳ್ಬೇಕೆ ಮಗಳು, ಬಟ್ ಒಂದು ಟಾಸ್ಕ್ ಆಗಿರ್ಲಿ ಅಂತ ಹೇಳಿ ಆ ಥರ ಮಾಡ್ತಿದ್ದೇವೆ. ಸೊ ನೋಡುವ ಹೇಗೆಲ್ಲ ಇರ್ತದೆ ಅಂತ. ತುಂಬಾ ಜನ ಪಾನಿಪುರಿ ಟಾಸ್ಕ್ ಎಲ್ಲ ಮಾಡ್ತಾರೆ, ಇವತ್ತು ನಾವು ಅದಕ್ಕೆ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಪುಂಡಿ ಟಾಸ್ಕ್ ಮಾಡ್ತಿದ್ದೇವೆ. ಇವತ್ತು ಡಿಫ್ರೆಂಟ್ ಆಗಿರ್ಲಿ ಅಂತ ನಾವು ಪುಂಡಿ ಟಾಸ್ಕ್ ಮಾಡ್ತಿದ್ದೇವೆ. ಓಕೆ, ಸ್ಟಾರ್ಟ್ ಮಾಡೋಣ. ಎಂತಾದ್ರೂ ಹೇಳಿಕುಂಟಾ? ಇಲ್ಲ ಇಲ್ಲ ಇಲ್ಲಿ ಆಗ್ಲಿಲ್ಲ ಅಲ್ಲ. ಈ ಪುಂಡಿ ತಿಂತೀರಾ ನೀವು? ಎಲ್ಲ ತಿಂತೀರಾ? ಅದು ಕೂಡ ಸಾಂಬಾರ್ ಎಂತ ಇಲ್ಲದೆ? ಮೀನು ಸಾರಿಲ್ಲ, ಕೋಳಿ ಸಾರಿಲ್ಲ, ಬರೀ ಪುಂಡಿ ಆಗ್ತದಾ? ಎಷ್ಟು ತಿಂತೀರಿ? ಎಲ್ಲ ಕನ್ಫರ್ಮಾ? ಎಷ್ಟು ನಿಮಿಷದಲ್ಲಿ ತಿಂತೀರಿ? ನಿಮಿಷ ಬೇಡ, ನೋಡಿ ಮತ್ತೆ ನೋಡಿ. ಕಾಫಿ ಸಹ ಕುಡಿಬೇಕು, ಇದು ಕೂಡ ತಿನ್ಬೇಕು, ಸರಿಯಾ? ಓಕೆ, ರೆಡಿಯಾ? ರೆಡಿ? ಆಕ್ಚುಲಿ ಏನ್ ಗೊತ್ತಾ, ನಮ್ದು ಕಾಫಿ ತಿಂಡಿ ಎಲ್ಲ ಆಗಿದೆ, ಹೊಟ್ಟೆ ಫುಲ್ ಇದೆ, ಆದ್ರೂ ವಾಪಸ್ ತಿಂತಿದ್ದೇವೆ. ಅವರಿಗೆ ಹಸಿವಾಗ್ತುಂಟಂತೆ. ನೋಡುವ ಯಾರು ವಿನ್ನರ್ ಆಗ್ತಾರೆ ಅಂತ. ಅಮ್ಮ ವಿನ್ ಆಗ್ತಾರ ಅಥವಾ ಮಗಳು ವಿನ್ ಆಗ್ತಾಳ ಅಂತ. ಸೊ ರೆಡಿ? 1 2 3 ಸ್ಟಾರ್ಟ್. ಬಾಯಲ್ಲಿ ಫುಲ್ ಇಟ್ಟುಕೊಂಡಿದ್ದಾರೆ, ಒಂದು ತಿನ್ನೋದ್ರಲ್ಲಿ ಇವರು ಫುಲ್ ಬಾಯಲ್ಲಿ ಇಟ್ಟುಕೊಂಡಿದ್ದಾರೆ. ಮನೆ ಕೆಲಸ ನೀವೇ ಮಾಡ್ತೀಯಲ್ಲ. ಮಗಳಿಗೆ ಎಕ್ಸ್ಕ್ಯೂಸ್ ಇರ್ಬೋದಲ್ಲ. ಅದೇ ಪಾನಿಪುರಿ ಕೊಡ್ತಿದ್ರೆ ನಾನು ಫುಲ್ ತಿಂತು, ನಾನೇ ಫಸ್ಟ್ ಆಗ್ತಿದ್ದೆ. ನಮ್ಮ ಚಾಲೆಂಜ್ ನಮ್ಮ ಮಗಳು ಬೇಳೆ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಉಂಟು, ಅವಳೇ ಮಾಡ್ಬೇಕು. ಇವತ್ತು ಫ್ರೀ ನಾವು. ಇನ್ನೂ ಎಷ್ಟುಂಟು? ಎಷ್ಟು? 1 2 3 4 8 12 4 ಇರುದು. ಒಪ್ಪಲ್ಲ, ನಂಗಾಗ್ತಿಲ್ಲ. ಅವರೆಲ್ಲ ತಿಂದ್ರು, ಪುಂಡಿ ತಿಂದು ಅಭ್ಯಾಸ ಉಂಟು. ನಿಮಗೆಲ್ಲ ಪುಂಡಿ ಬೇಯಿಸಿ ಗೊತ್ತಿರ್ಬೋದು. ಪುಂಡಿ ಫಾಸ್ಟ್ ಆಗಿ ಬೇಯಿಸ್ಬೋದು, ಪುಂಡಿ ತಿನ್ನೋದು ಫಾಸ್ಟ್ ಆಗುದಿಲ್ಲ.
ಅವ್ರಿಗೆ ಜೋರು ಹಸಿವಾಗ್ತಿತ್ತು ಅಂತ ಎಲ್ಲ ಖಾಲಿ ಮಾಡಿಟ್ಟಿದ್ದಾರೆ. ಅಸಾಗಿಲ್ಲ ಕೆಲಸ ನೀನು ಮಾಡ್ತೀಯಲ್ಲ. ನಾನು ಕೆಲಸ ಮಾಡ್ಬೇಕಂತ ಅವ್ರು ಫಾಸ್ಟ್ ಫಾಸ್ಟ್ ತಿನ್ನದಂತೆ. ಲಡ್ಡು ಬುಂಡಿ ಗೋಳಿನ ಬಾರಿ ಬಂಗಾಳು ಆಯ್ತಾ. ನನ್ನ ಖಾಲಿ ಆಯ್ತು. ಒಂದು ಇನ್ನೂ ಎಷ್ಟು ಉಂಟು, ನಂಗೆ ತಿನ್ನಕ್ಕೆ ಆಗ್ತಿಲ್ಲ. ಅದು ಸಾಂಬಾರ್ ಇದ್ರೆ ತಿನ್ನಲಿಕ್ಕೆ ಆಗ್ತಿತ್ತು. ಎಂತೆಲ್ಲ ಕೆಲಸ ಮಾಡ್ಬೇಕು ಈಗ? ಎಲ್ಲ ಕೆಲಸ ನೀನೇ ಮಾಡ್ಬೇಕು. ಚೂರು ಮಗಳ ಮಿಟ್ಟು ಚೂರ್ಲ ಪ್ರೀತಿಜ ಎಂತೆಲ್ಲ ಮಾಡ್ಬೇಕು? ಎಲ್ಲ ಕೆಲಸ ನೀನೇ ಮಾಡ್ಬೇಕು ಇವತ್ತು. ಅಂತ ಎಂತೆಲ್ಲ ಉಂಟು ಕೆಲಸ? ಏನು ಅಡಿಗೆ ಎಲ್ಲ ಮಾಡ್ಬೇಕು, ಬಟ್ಟೆ ಒಗಿಬೇಕು, ಮಗನ್ ನೋಡ್ಬೇಕು. ನಾನು ಫ್ರೀ ಆಗಿ ಇವತ್ತು ಮಲಗುದು ಸಾಯಂಕಾಲ ತನಕ. ಸಾಯಂಕಾಲ ತನಕ ಮಲಗ್ತೀರಾ? ಈಗ ಗಂಟೆ ಎಷ್ಟು? 11 ಆಯ್ತು. 11 ಗಂಟೆಯಿಂದ ಸಾಯಂಕಾಲ ತನಕ ಮಲಗ್ತೀರಾ? ಸಿಕ್ಕಿದ ಚಾನ್ಸ್ ಅಂತ ಹೇಳಿ ನೋಡಿ ಹೇಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ನಂಗೆ ಬೇಡ ಟಾಸ್ಕ್ ಕೆಲಸ. 4 ತಿಂಗಳಾಯ್ತು ನನ್ನ ನಿದ್ದೆ ಇಲ್ಲದೆ. ಹೌದಾ? ಒಂಚೂರು ನೀವು ಸಹ ಮಾಡಿ ಅಲ್ಲ ನನ್ನೊಟ್ಟಿಗೆ ಕೆಲಸ. ಬೇಡ ಬೇಡ ಬೇಡ, ನನ್ನ ಜೊತೆಲಿ ನೀನು ಮಾಡ್ತೀಯಾ? ಆಯ್ತು. ಎಷ್ಟು 4, 8, 12 ಪುಂಡಿ ಬಾಕಿ ಆಗಿದೆ. ಈಗ 12 ಪುಂಡಿ ಬಾಕಿ ಆಗಿದೆ. ಅಮ್ಮ ಎಲ್ಲ ಪುಂಡಿ ತಿಂದು ಖಾಲಿ ಮಾಡಿದ್ರು. ಈಗದ ಜನರೇಷನ್ಗೆ ಏನಂತ ಹೇಳಿದ್ರೆ ಪುಂಡಿ ಬೇಯಿಸಿ ಗೊತ್ತು, ಪುಂಡಿ ಅಷ್ಟು ಬೇಗ ಫಾಸ್ಟ್ ತಿಂದು ಗೊತ್ತಿಲ್ಲ. ಹಾಗಾಗಿ ಖಾಲಿ ಆಗ್ಲಿಲ್ಲ ಇನ್ನು ಕೂಡ. ಸೊ ಸಾಂಬಾರ್ ಏನಾದ್ರು ಇರ್ತಿದ್ರೆ ನಾನು ಕೂಡ ಫಾಸ್ಟ್ ಆಗಿ ತಿಂತಾ ಇದ್ದೆ. ಬಟ್ ಅವ್ರ ಅಮ್ಮ ಫಾಸ್ಟ್ ಆಗಿ ತಿಂದು ಅವ್ರು ವಿನ್ನರ್ ಆದ್ರು. ಸೊ ಅವ್ರು ಹೇಳಿದ ಕೆಲಸವನ್ನೆಲ್ಲ ಇವತ್ತು ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಎಲ್ಲ ಮಾಡ್ತೇನೆ ಗೊತ್ತಿಲ್ಲ. ಸೊ ಅದ್ರದ್ದು ಕೂಡ ವಿಡಿಯೋ ಮಾಡ್ತೇನೆ. ಸೊ ಬನ್ನಿ, ಇನ್ನು ಕೆಲಸ ಮಾಡೋದೇ ಕೆಲಸ. ನಾನು ವಿನ್ನರ್ ಆಗಿದ್ದೇನೆ. ಅದೇ ಅಪ್ಪನೊಟ್ಟಿಗೆ ಮಗಳಿಗೆ ಏಪೊಬ್ಬೊಕ್ಕ ಗೆಂದಿಯ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ. ಬಟ್ಟೆ ಎಲ್ಲ ಮರ್ಚ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಬಟ್ಟೆ ಎಲ್ಲ ಮರ್ಚ್ತಾ ಇದ್ದೇನೆ ನೋಡಿ. ಬೇಕಿತ್ತಾ ಪಾನಿಪುರಿ ಆದ್ರೂ ಟಾಸ್ಕ್ ಮಾಡ್ತಿದ್ರೆಲ್ಲ ವಿನ್ ಆಗಿ ನಾನೇ ಪಾನಿಪುರಿ ತಿನ್ಬೋದಿತ್ತು. ಪಾನಿಪುರಿ ಟಾಸ್ಕ್ ಏನಾದ್ರು ಕೊಡ್ತಿದ್ರೆ ಎಲ್ಲ ಬೇಗ ಖಾಲಿ ಮಾಡ್ಬೋದಿತ್ತು. ಬಟ್ ಈ ಪುಂಡಿ ಕೊಟ್ಟು ನನ್ನ ಬಾಯಿಗೆ ನಾನೇ ಕಲ್ಲು ಹಾಕೊಂಡಾಗೆ ಆಗಿದೆ. ಸೊ ಪರವಾಗಿಲ್ಲ, ಕೆಲಸ ಎಲ್ಲ ಮಾಡ್ಲೇಬೇಕಲ್ಲ. ಬಟ್ಟೆ ಒಗಿಲಿಕ್ಕೆ ಹೇಳ್ತಾರ ಗೊತ್ತಿಲ್ಲ, ಕೇಳಿಸ್ಕೊಂಡ್ರೆ ಅದು ಕೂಡ ಹೇಳ್ತಾರೆ. ಒಮ್ಮೆದಾಯ್ತು. ಇನ್ನು ಇಲ್ಲಿ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡಿ, ಯಾವ್ದಂತ ತೋರಿಸ್ತಾರೆ. ಫುಲ್ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಗುಡಿಸ್ಬೇಕಂತೆ. ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಎಲ್ಲ ಕೆಲಸ ಮಾಡ್ತೇನೆ ಅಷ್ಟೇ. ಇನ್ನು ಬಟ್ಟೆ ಅಮ್ಮ ಹೇಳಿದ್ರು ಒಗ್ದು ಕೊಡ್ತೇನೆ, ಅದನ್ನು ವಾಶ್ ಮಾಡಿ ಮೇಲೆ ಹಾಕಿದ್ರೆ ಸಾಕು ಅಂತ. ಬೆಕ್ಕು ಓಡ್ತಾ ಉಂಟು. ಅಂಗಳ ಕೂಡ ಗುಡಿಸ್ಬೇಕಂತೆ ಹೇಳಿ ಹೋಗಿದ್ದಾರೆ. ಅಂಗಳ ಗುಡಿಸ್ಬೇಕು, ಇಲ್ಲಿ ಗುಡಿಸ್ಬೇಕು, ಇಲ್ಲಿ ಒರೆಸ್ಲಿಕ್ಕುಂಟು. ಮತ್ತೆ ಏನು ಕೆಲಸ ಬೇರೆ, ಅಡಿಗೆ ಮಾಡೋದಷ್ಟೇ. ಅಡಿಗೆ ನೋಡುವ ಎಂತ ಮಾಡೋದು ಅಂತ. ನಾನು ಅಡಿಗೆ ಮಾಡಿದರೆ ಯಾರು ತಿಂತಾರೆ ಗೊತ್ತಿಲ್ಲ, ಬಟ್ ನೋಡುವ ಏನೆಲ್ಲ ಮಾಡ್ತೇನೆ ಅಂತ. ಸೊ ಅಮ್ಮನಿಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ನಾನೇ ಸೆಲ್ಫಿ ವಿಡಿಯೋ ಮಾಡ್ತಿದ್ದೇನೆ. ಆದಷ್ಟು ಏನೆಲ್ಲ ಕೆಲಸ ಮಾಡ್ತೇನೆ ಅಂತ ಸೆಲ್ಫಿ ವಿಡಿಯೋ ಮಾಡ್ತೇನೆ. ಓಕೆ ನೋಡಿ, ಎಲ್ಲ ಮರ್ಚಿಟ್ಟಿದ್ದೇನೆ. ಎಲ್ಲ ಮರ್ಚಿಟ್ಟಾಯ್ತು. ಇನ್ನು ಏನು ಕೆಲಸ ಉಂಟು, ಎಲ್ಲ ಕ್ಲೀನಿಂಗ್ ಮಾಡ್ಲಿಕ್ಕೆ ಉಂಟು. ಸೊ ಕ್ಲೀನಿಂಗ್ ಮಾಡ್ತಿದ್ದೇನೆ. ಈಗ ಸ್ವಲ್ಪ ಬಟ್ಟೆಗಳೆಲ್ಲ ರಾಶಿ ಬಿದ್ದಿದೆ, ಈ ಬಟ್ಟೆಗಳನ್ನ ವಾಶ್ ಮಾಡಬೇಕು. ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಕ್ಲೀನ್ ಮಾಡಿದ ನಂತರ ವಿಡಿಯೋ ಮಾಡ್ತೇನೆ ನೋಡಿ. ಆಯ್ತು, ಇದು ರೂಮ್ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಆಯ್ತು. ಇನ್ನು ಅಡಿಗೆ ಕೆಲಸಕ್ಕೆ ಹೋಗ್ಬೇಕು. ಟಾಸ್ಕ್ ಮಾಡ್ಲಿಕ್ಕೆ ಹೋಗುವ ಅಂತ ಹೇಳಿ ನನಗೆ ಜಾಸ್ತಿ ಟಾಸ್ಕ್ ಸಿಕ್ಕಾಗೆ ಆಗಿದೆ. ಸೊ ನೋಡ ಏನೆಲ್ಲ ಕೆಲಸ ಮಾಡ್ತೇನೆ ನೋಡಿ. ಫುಲ್ ಸ್ವೆಟ್ ಆಗಿ ಹೋಯ್ತು ಎಲ್ಲ ಕೆಲಸ ಮಾಡಿ. ಕೆಲಸ ಮಾಡಿ ಬಚ್ಚಿ ಹೋಯ್ತು. ಫುಲ್ ಸ್ವೆಟ್ ಆಗಿದೆ ನೋಡಿ.
ಇನ್ನು ಅಡಿಗೆ ಒಂದು ಕೆಲಸ ಆಗಿಬಿಟ್ರೆ ಫೈನಲಿ ಮುಗೀತು. ಮತ್ತೆ ಸಂಜೆ ಒಂದು ಅಕ್ಕ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಏನಾದರೂ ಗಮ್ಮತ್ತು ಮಾಡಬೇಕು. ಅವರ ಬಗ್ಗೆ ಒಂದು ಸ್ಟೋರಿ ಹೇಳಿಕೊಂಡು ಅದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೇನೆ. ಸೊ ತುಂಬ ಎಮೋಷ್ನಲ್ ಸ್ಟೋರಿ ಹೇಳ್ತೇನೆ ಮತ್ತೆ. ಸೊ ಅಮ್ಮ ಬರ್ತಿದ್ದಾರೆ, ವಿಡಿಯೋ ಮಾಡ್ತಾನೆ ಕೂತ್ಕೊಂಡಿದ್ದು ಕೆಲಸ ಮಾಡಿಲ್ಲ ಅಂತ ಬೈತಾರೆ. ಸೊ ಕೆಲಸ ಮಾಡ್ತೇನೆ. ಬಾಯ್ ಬಾಯ್. ಒಂದು ಟಾಸ್ಕ್ ಮಾತ್ರ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ಟೆ ಒಗೆಯೋದು. ಅಂದರೆ ಬಟ್ಟೆ ಚಂಡಿ ಎಲ್ಲ ಮುಟ್ಬಾರ್ದು, ತಣ್ಣೀರಲ್ವಾ. ಸೊ ಹಾಗಾಗಿ ಅಮ್ಮ ಬೇಡ ಅಂತ ಹೇಳಿದರು. ಹಾಗಾಗಿ ಬಟ್ಟೆ ಅಮ್ಮನೇ ಒಗಿತೇನೆ ಅಂತ ಹೇಳಿದರು. ಹಾಗಾಗಿ ಬಚ್ಚಾವು. ಸೊ ಬೇರೆಲ್ಲ ಕೆಲಸ ಮಾಡಿ ಈಗ ಸಂಜೆ ಆಗಿದೆ. ಮಗು ಅಳ್ತಾ ಇದ್ದಾಳೆ. ಸೊ ಬಾಯ್ ಬಾಯ್. ಫೈನಲಿ ಎಲ್ಲ ಕೆಲಸ ಮುಗೀತು. ಸೊ ಇವತ್ತಿನ ಚಾಲೆಂಜ್ ಟಾಸ್ಕ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದರೂ ಬೇರೆ ಏನಾದರೂ ಕಂಟೆಂಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ಆ ಥರ ವೀಡಿಯೋ ಮಾಡ್ತೇವೆ. ಸೊ ಇವತ್ತು ಫಸ್ಟ್ ಟೈಮ್ ಮಾಡಿರೋದು. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಮ್ಮೆ ಸಿಗೋಣ. ಬಾಯ್, ಟೇಕ್ ಕೇರ್.